ಕೋವಿಡ್ನಿಂದ ತತ್ತರಿಸಿದ ಹೋಟೆಲ್ ಬಾರ್ ಮಾಲಕರು ಟ್ಯಾಕ್ಸ್ ಜಿಎಸ್ಟಿ ಕಟ್ಟಬೇಕು. ಅದರ ಜೊತೆಗೆ ಈಗ ಇಂತಹ ರೌಡಿಗಳಿಗೆ ಹಫ್ತಾ ಕೂಡ ಕೊಡಬೇಕಾ? ಇದು ಹಫ್ತಾ ವಸೂಲು ಮಾಡುವ ತಂತ್ರವಾ ಅಂತ ಪಬ್ ದಾಳಿ ಬಗ್ಗೆ ಉಳ್ಳಾಲ ಶಾಸಕ ಯುಟಿ ಖಾದರ್ ವಾಗ್ದಾಳಿ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾನೂನಿನಲ್ಲಿಯೇ ಹೆತ್ತವರಿಗೆ ಮಕ್ಕಳಿಗೆ ಶಿಕ್ಷೆ ಕೊಡಲು ಅವಕಾಶವಿಲ್ಲ, ಅಂಥದ್ರಲ್ಲಿ ಇವರಿಗೆ ಇದಕ್ಕೆ ಅವಕಾಶ ಕೊಟ್ಟವರ್ಯಾರು? ಇಂತಹ ಬ್ಲಾಕ್ ಮೇಲರ್ಸ್ ಹಫ್ತಾ ವಸೂಲು ಮಾಡುವವರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು. ಇಂತಹ ಘಟನೆ ಬ್ರ್ಯಾಂಡ್ ಮಂಗಳೂರಿಗೆ ದೊಡ್ಡ ಹೊಡೆತ ಕೊಡುತ್ತೆ. ಕೆಲವು ಸಮಾಜದ ಶಕ್ತಿಗಳು ಮತ್ತು ದಾರಿ ತಪ್ಪಿದ ಯುವಕರು ಮಾಡುವಂತಹ ಇಂತಹ ಕೃತ್ಯದಿಂದ ಅಭಿವೃದ್ಧಿಗೆ ಮಾರಕ. ಇವರು ಯಾರೇ ಇರಲಿ ಅವರನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು. ಅಷ್ಟು ಬದ್ಧತೆ ಇದ್ರೆ ಪಬ್ ಬಾರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಮಕ್ಕಳು ಅದ್ಯಾವುದಕ್ಕೂ ಅಂತ ಹೇಳಿ ಹಣ ತಂದು ಎಲ್ಲೋ ಕೂತು ವಿಡಿಯೋ ಗೇಮ್ ಸೆಂಟರ್ ಮೇಲೆ ಯಾಕೆ ದಾಳಿ ಹೊಡೆಯೋದಿಲ್ವಾ? ಅನೈತಿಕವಾಗಿ ಇವತ್ತು ಮಸಾಜ್ ಪಾರ್ಲರ್ ನಡೀತಾ ಇದೆ ಅಲ್ವಾ? ಏನದು ಇವರಿಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ರು. ನೋಡಿ, ಹೋಟೆಲ್ ವ್ಯಾಪಾರಸ್ಥರು ಅವರೆಲ್ಲ ಬಂಡವಾಳನ ಹಾಕಿಕೊಂಡು ವ್ಯಾಪಾರ ಮಾಡೋ ಸಂದರ್ಭದಲ್ಲಿ ಕೋವಿಡ್ ಬಂದೇ ಅವ್ರು ನಷ್ಟಕ್ಕೊಳಪಟ್ಟಿದ್ರು 2-3 ವರ್ಷ. ಅದನ್ನು ಸುಧಾರಿಸಿಕೊಂಡದೇ ದೊಡ್ಡದು. ಈಗ ಹೋಟೆಲ್ ಪ್ರಾರಂಭ ಮಾಡಿ ಇವರಿಗೆ ಲೈಸೆನ್ಸ್ ಫೀ ಕೊಡೋದು ಯಾರು? ರಾಜ್ಯ ಸರ್ಕಾರ ಲೈಸೆನ್ಸ್ ಕೊಡೋದಲ್ವಾ? ಲೈಸೆನ್ಸ್ ಫೀ ಕಟ್ಟಬೇಕು, ಮತ್ತು ಇವರು ಟ್ಯಾಕ್ಸ್ ಕಟ್ಟಬೇಕು, ಅದು ಇವರ GST ಕೂಡ ಕಟ್ಟಬೇಕು, ಮತ್ತು ಇಂಥ ರೌಡಿಗಳಿಗೆ ಹಫ್ತಾ ಕೂಡ ಕೊಡಬೇಕಾ? ಇದನ್ನು ಹಫ್ತಾ ವಸೂಲು ಮಾಡಲಿಕ್ಕೆ ಇನ್ನೊಂದು ತಂತ್ರವೇ ಅವ್ರದ್ದು? ಸರ್ಕಾರ ಇದನ್ನೆಲ್ಲ ನೋಡ್ಕೊಳ್ಬೇಕಾ ಬೇಡವಾ? ಈ ರೀತಿಯಾಗಿಕೊಂಡು ಕೆಲವು ಸಮಾಜಘಾತಕ ಶಕ್ತಿಗಳು ಹೋಗಿ ವ್ಯಾಪಾರಸ್ಥರನ್ನು ಬೆದರಿಸಲಿಕ್ಕೆ, ಬ್ಲ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಯಾರು ನೆಮ್ಮದಿಯಿಂದಿರಲಿಕ್ಕೆ ಸಾಧ್ಯವಾಗ್ತದೆ? ಎಲ್ಲ ಘಟನೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಆ ಘಟನೆ ನಡೆದಾಗ ಅಲ್ಲಿ ಭಾಗಿಯಾದಂಥ ಕೆಲವರು ಹೇಳ್ತಾರಂತೆ, ನಾವು ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡಿದಂತೇಳಿ. ಇದು ಯಾರ ಒಂದು ಕೋಟಿಂಗ್? ಆ್ಯಕ್ಷನ್ ಟು ರಿಯಾಕ್ಷನ್. ಮಾನ್ಯ ಮುಖ್ಯಮಂತ್ರಿಗಳ ಹಿಂದೆ ಮಂಗಳೂರು ಅಲ್ಲಿ ಅನೈತಿಕ ಗೂಂಡಾಗಿರಿ ನಡೀತಿದ್ದ ಸಂದರ್ಭದಲ್ಲಿ ತಾವು ಮಾಧ್ಯಮದವ್ರ ಮೇಲೆ ಕೇಳಿದಾಗ ಯಾಕೆ ಅವ್ರ ಮೇಲೆ ಕ್ರಮ ತೆಕ್ಕೊಳ್ಳೋದಿಲ್ಲ ಅಂತೇಳಿ ಅವರು ಆ್ಯಕ್ಷನ್ ರಿಯಾಕ್ಷನ್ ಹೇಳಿದ್ದಾರೆ. ಅದಕ್ಕೆ ಯುವಕರ ತಲೆಯಲ್ಲಿ ಕರೆಕ್ಟಾಗಿ ಬಂದು ಕೂತ್ಕೊಂಡಿದೆ. ಯಾಕೆ ಇವರ ಮೇಲೆ ಇದು ಕ್ರಮ ತೆಕ್ಕೊಳ್ಳೋದಿಲ್ಲ? ಲೈಸೆನ್ಸ್ ಕೊಡೋದು ಇವರೇ, ಪರ್ಮಿಷನ್ ಕೊಡೋದು ಇವರೇ, ಮತ್ತು ಇವರ ಸರ್ಕಾರದ ಬೆಂಬಲಿತವಾಗಿ ಹೋಗಿ ಗಲಾಟೆ ಮಾಡೋದಲ್ಲಿ ಮುಂದೆ ಆ ಸಣ್ಣ ಮಕ್ಕಳಿಗೆ ಅವ್ರು ಮಾಡಿದ ಸರಿ ಅಂತ ಅವ್ರ ತಂದೆಯವ್ರು ನೋಡ್ತಾರೆ. ನಾವು ಅದನ್ನು ಸರಿ ಅಂತ ಹೇಳಿದ್ರೆ ತಪ್ಪು ನಾನು ಹೇಳಲಿಕ್ಕೆ ಹೋಗೋದು, ಅದಕ್ಕೆ ನಮ್ಮದು ಇದಲ್ಲ.